ಬಿಎಂ ಪ್ರೌಢಶಾಲೆಯಲ್ಲಿ 2024-25 ಶೈಕ್ಷಣಿಕ ವರ್ಷದ 8ನೇ ತರಗತಿಯ ರಕ್ಷಕ ಶಿಕ್ಷಕ ಸಂಘದ ಸಭೆ ಇತ್ತೀಚೆಗೆ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷ ಶ್ರೀಯುತ ರವಿಶಂಕರ್ ಸಿಎಚ್ ಅವರು ವಹಿಸಿದ್ರು. ಶಾಲೆಯ ಭೌತಿಕ ಅವಶ್ಯಕತೆಗಳ ಕುರಿತು ಸಾರ್ವಜನಿಕ ಶಿಕ್ಷಣ ಸಂರಕ್ಷಣಾ ಯಜ್ಞದ ಅಧ್ಯಕ್ಷರಾದ ಶ್ರೀಯುತ ಕೆಎನ್ ವೆಂಕಟರಮಣ ಹೊಳ್ಳ ಅವರು ಮಾತನಾಡಿದ್ರು. ಶಾಲೆಯ ಶಿಸ್ತಿನ ಕುರಿತು ಶಾಲಾ ಅಧ್ಯಾಪಕರಾದ ಶ್ರೀಯುತ ಯಶವಂತ ವೈ ಅವರು ಮಾತನಾಡಿದ್ರು. ಮಾತೃ ಸಂಘದ ಅಧ್ಯಕ್ಷೆ ಹಾಗೂ ನಗರಸಭೆಯ ಸದಸ್ಯೆಯಾದ ಶ್ರೀಮತಿ ಶಾರದಾ ಬಿ, ರಕ್ಷಕ ಶಿಕ್ಷಕ ಸಂಘದ ಮಾಜಿ ಉಪಾಧ್ಯಕ್ಷ ಶ್ರೀಯುತ ಪ್ರೇಮ್ಜಿತ್ ಹಾಗೂ ಶಾಲೆಯ 8ನೇ ತರಗತಿಯ ಅಧ್ಯಾಪಕಿಯರಾದ ಶ್ರೀಮತಿ ಸೌಮ್ಯಮಯ್ಯ, ಶ್ರೀಮತಿ ಪೂರ್ಣಿಮಾ, ಶ್ರೀಮತಿ ಸವಿತಾ ಹಾಗೂ ಶ್ರೀಮತಿ ಪ್ರಿಯಾ ಉಪಸ್ಥಿತರಿದ್ದರು. ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಗಣೇಶ್ ಅವರು ಸ್ವಾಗತಿಸಿದ್ರು. ಶಾಲಾ ವಿದ್ಯಾರ್ಥಿನಿಯರ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಂಡ ಕಾರ್ಯಕ್ರಮ ಶಾಲಾ ಅಧ್ಯಾಪಕಿಯಾದ ಶ್ರೀಮತಿ ಸವಿತಾ ಕುಮಾರಿ ಅವರ ಧನ್ಯವಾದದೊಂದಿಗೆ ಕೊನೆಗೊಂಡಿತು. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.